ಅದು ಮೂಡುಬಿದ್ರೆ ತಾಲೂಕಿನ ಪುಟ್ಟ ಊರು. ಆ ಊರಲ್ಲಿ ಇಂದೋ ನಾಳೆಯೂ ಬಿದ್ದು ಹೋಗಲಿರೋ ಮುರುಕಲು ಹೆಂಚಿನ ಮನೆ. ಆ ಮನೆಯಲ್ಲಿ ವಾಸವಾಗಿರೋ ಸುಮಾರು 75 ವಯಸ್ಸಿನ ಅಂಚಿನಲ್ಲಿರೋ ವ್ಯಕ್ತಿ. ಹಿಂದೆ ಬ್ಯಾಂಕ್ ಉದ್ಯೋಗಿಯಾಗಿ ಗುರುತಿಸಿಕೊಂಡಿರೋ ಈ ವ್ಯಕ್ತಿ ಇದೀಗ ಶೋಚನೀಯ ಸ್ಥಿತಿಯಲ್ಲಿ. ಅಷ್ಟಕ್ಕೂ ಆ ವ್ಯಕ್ತಿಯ ಪರಿಸ್ಥಿತಿಗೆ ಕಾರಣವಾದರೂ ಏನು? ಈ ಸ್ಟೋರಿ ನೋಡಿ. ಇಂದು ನಾಳೆಯೂ ಬಿದ್ದು ಹೋಗಲಿರುವ ಮುರುಕಲು ಹೆಂಚಿನ ಮನೆ. ಅದರೊಳಗೆ ಇರೋ 4 ಕೊಠಡಿಗಳಲ್ಲಿ ಕಸದ ರಾಶಿ, ಮರದ ತುಂಡುಗಳು, ಬಟ್ಟೆ ಬರೆಗಳು. ಇವುಗಳ ಮಧ್ಯೆ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡಿರೋ ಸುಮಾರು 75ರ ವಯಸ್ಸಿನ ಅಂಚಿನಲ್ಲಿರೋ ವ್ಯಕ್ತಿ. ಹಿಂದೆ ಬ್ಯಾಂಕ್ ಉದ್ಯೋಗಿಯಾಗಿ ಗುರುತಿಸಿಕೊಂಡಿದ್ದ ಈತ ಈಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ಯಾರ ಸಂಪರ್ಕಕ್ಕೂ ಸಿಗದೆ ಒಂಟಿ ಜೀವನವನ್ನ ಶೋಚನೀಯ ಸ್ಥಿತಿಯಲ್ಲಿ ಸಾಗಿಸ್ತಾ ಇರೋದು ಮೂಡುಬಿದ್ರೆ ತಾಲೂಕಿನ ಉಂಟಿಕಟ್ಟಿಯ ರಿಂಗ್ ರೋಡ್ ಬಳಿಯಲ್ಲಿ ಕಂಡುಬಂದಿದೆ. ಶಾಂತಿ ನಿಲಯವೆಂಬ ಹೆಸರಿನ ಮನೆಯಲ್ಲಿ ಸಂತೋಷದಿಂದ ಬದುಕಿದ್ದ ಮುಗೇರ ಸಮುದಾಯದ ಕೃಷ್ಣಪ್ಪ ಎಂಬ ಒಂಟಿ ಜೀವವು ಇದೀಗ ತನ್ನ ಸಂಬಂಧಿಕರ ಸಂಪರ್ಕವನ್ನ ಅಷ್ಟಕ್ಕಷ್ಟೇ ಎಂಬಂತೆ ಅಶಾಂತಿಯಿಂದ ಬದುಕ್ತಾ ಇದ್ದಾರೆ. ವಿಪರ್ಯಾಸವೆಂದರೆ ಈ ವ್ಯಕ್ತಿಯು ಈವರೆಗೆ ಯಾರ ಕಣ್ಣಿಗೂ ಬಿದ್ದಿಲ್ಲ, ಕಣ್ಣಲ್ಲಿ ಕಂಡವರೂ ಧ್ವನಿಯಾಗಿಲ್ಲ. ಪತ್ರಕರ್ತರ ತಂಡ ಬೇರೊಂದು ಸುದ್ದಿ ಸಂಗ್ರಹಕ್ಕೆ ಇವರ ಮನೆ ಸಮೀಪ ಹೋದಾಗ ಶೋಚನೀಯ ಬದುಕು ಅನಾವರಣಗೊಂಡಿದೆ. ಮಾನಸಿಕ ಖಿನ್ನತೆಗೆ ಒಳಗಾದ ಕೃಷ್ಣಪ್ಪಣ್ಣ ಹೆಚ್ಚಿನ ಮಾಹಿತಿ ಬಿಟ್ಟುಕೊಡಲು ಶಕ್ತರಾಗಿರಲಿಲ್ಲ. ಬಿಸಿಲು, ಮಳೆ, ಗಾಳಿ ಎಲ್ಲದಕ್ಕೂ ಹೆದರಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಹಗಲು ഇരുಳನ್ನ ಕಳೆಯುವುದಷ್ಟೇ ಕೃಷ್ಣಪ್ಪಣ್ಣನ ದಿನಚರಿ. ತಾನೇ ಅಕ್ಕಿ ಬೇಯಿಸಿ ತಿಂತಾರೆ. ಮುರಿದು ಹೋದ ಮಾಡಿನಿಂದಾಗಿ ಮಳೆ ಬಂದ್ರೆ ಮನೆಯೊಳಗೆ ಛತ್ರಿ ಬಿಡಿಸಿ ನಿಲ್ಲಲೇಬೇಕು. ಗಾಳಿ ಮಳೆಯಾದ್ರೆ ಯಾವುದೇ ಕ್ಷಣದಲ್ಲೂ ಸೂರು ಕುಸಿದು ಬೀಳುವ ಸಾಧ್ಯತೆ ಹೆಚ್ಚಿದೆ. ಯೌವನದಲ್ಲಿ ಕೈಕಂಬ ಎಡಪದವಿನಲ್ಲಿ ಬ್ಯಾಂಕೊಂದರಲ್ಲಿ ಮ್ಯಾನೇಜರ್ ಆಗಿದ್ದ ಅವರು ಚೆಕ್ ಬರೆಯುವಾಗ ಆದ ತಪ್ಪಿನಿಂದಾಗಿ ಕೆಲಸವನ್ನ ಕಳೆದುಕೊಂಡಿದ್ರು ಅಂತ ಸ್ಥಳೀಯರು ಮಾಹಿತಿ ನೀಡ್ತಾರೆ. ಇಂಗ್ಲಿಷ್ ಪುಸ್ತಕವೊಂದನ್ನು ತೆರೆದಿಟ್ಟು ಓದ್ತಾ ಇದ್ದ ಇವರು ಪದವಿ ಅಥವಾ ಪದವಿ ಪೂರ್ವ ಶಿಕ್ಷಣ ಪೂರೈಸಿದ್ದಾರೆ ಎನ್ನಲಾಗಿದೆ. ಸದ್ಯ ಮಾನಸಿಕ ಖಿನ್ನತೆಗೆ ಒಳಗಾಗಿರುವ ಇವರು ಅಸಂಬದ್ಧ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಅವಿವಾಹಿತರಾದ ಇವರಿಗೆ ಸಂಬಂಧಿಕರಿದ್ದು ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ ಎನ್ನಲಾಗಿದೆ. ಕೃಷ್ಣಪ್ಪಣ್ಣನ ದಯನೀಯ ಬದುಕಿಗೆ ರಕ್ಷಣೆ ನೀಡಲು ಸಹೃದಯಗಳು ಸ್ಪಂದಿಸಬೇಕಾಗಿದೆ. ಸದ್ಯ ಆರ್ಥಿಕ ನೆರವಿಗಿಂತಲೂ ಹೆಚ್ಚಾಗಿ ಶ್ರಮದಾನದ ಅಗತ್ಯತೆಗಳಿದ್ದು ಸಂಘ ಸಂಸ್ಥೆಗಳ ಜೊತೆ ಇಲಾಖೆಗಳು ಮನಸ್ಸು ಮಾಡಿದ್ದಲ್ಲಿ ಕೃಷ್ಣಪ್ಪಣ್ಣನನ್ನ ಅಪಾಯ ಮತ್ತು ದುರ್ಗತಿಯಿಂದ ಕಾಪಾಡಲು ಸಾಧ್ಯ. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.